ಉಡುಪಿ ನಗರದ ಜನ ಉದ್ಯಮ ಮತ್ತು ದುಡಿತದ ವ್ಯಾಮೋಹಕ್ಕೆ ಸಿಲುಕಿರುವ ನೂರಾರು ಜನರು ಕೃಷಿಯನ್ನ ಮರೆಯುವಂತಹ ಕಾಲಘಟ್ಟದಲ್ಲಿ ಇಲ್ಲೊಬ್ಬರು ವರ್ಷದಿಂದ ವರ್ಷಕ್ಕೆ ಹೊಸ ಬೆಳೆಗಳ ಆವಿಷ್ಕಾರ ಮಾಡುತ್ತಾ ಅದರಲ್ಲಿ ಯಶಸ್ಸನ್ನ ಸಾಧಿಸುವತ್ತ ದಿಟ್ಟ ಹೆಜ್ಜೆ ನಡೆಸಿದ್ದಾರೆ. ನಗರ ಪ್ರದೇಶದ ಉದ್ಯಮೆ ಮತ್ತು ದುಡಿತದ ವ್ಯಾಮೋಹಕ್ಕೆ ಸಿಲುಕಿರುವ ನೂರಾರು ಜನರು ಕೃಷಿಯನ್ನು ಮರೆಯುವಂತಹ ಕಾಲಘಟ್ಟದಲ್ಲಿ ಕಾಪು ಪಡು ಗ್ರಾಮದ ಶೇಖರ ಸಾಲಿಯನ್ ಅವರು ಮಾತ್ರ ಇದಕ್ಕೆ ಅಪವಾದವೆಂಬಂತೆ ವರ್ಷದಿಂದ ವರ್ಷಕ್ಕೆ ಹೊಸ ಬೆಳೆಗಳ ಆವಿಷ್ಕಾರ ಮಾಡುತ್ತಾ ಅದರಲ್ಲಿ ಯಶ ಸಾಧಿಸುವತ್ತ ದಿಟ್ಟ ಹೆಜ್ಜೆಯನ್ನು ಇರಿಸಿದ್ದಾರೆ. ಪೇಟೆಯಲ್ಲಿ ಉದ್ಯಮಿ, ಸಮಾಜದಲ್ಲಿ ಸಂಘಜೀವಿ, ಮನೆಯಲ್ಲಿ ಕೃಷಿ, ಇದು ಶೇಖರ್ ಸಾಲಿಯನ್ ಅವರ ನಿತ್ಯದ ದಿನಚರಿಯಾಗಿ ಬಿಟ್ಟಿದೆ. 25 ವರ್ಷಗಳಿಂದ ಬ್ರಹ್ಮಾವರದಲ್ಲಿ ಬಾರ್ ಮತ್ತು ರೆಸ್ಟೋರೆಂಟ್ ನಡೆಸುತ್ತಿರುವ ಅವರು ತನ್ನ ಊರಿನಲ್ಲಿ ಸುಮಾರು 5 ಎಕರೆ ಭೂಮಿಯಲ್ಲಿ ನಿರಂತರ ಕೃಷಿ ನಡೆಸುತ್ತಾ ಬರುತ್ತಿದ್ದಾರೆ. ಶೇಖರ ಸಾಲಿಯನ್ ಅವರು ತಮ್ಮ ಸುಮಾರು 5 ಎಕರೆಯಷ್ಟು ಪ್ರದೇಶದಲ್ಲಿ ಭತ್ತದ ಕೃಷಿಯನ್ನು ನಡೆಸುತ್ತಿದ್ದು ವಿವಿಧ ಜಾತಿಯ ಬೀಜಗಳನ್ನು ಬಿತ್ತನೆ ಮಾಡಿ ಬೆಳೆ ತೆಗೆಯುತ್ತಿದ್ದಾರೆ. ಮುಂಗಾರು ಭತ್ತದ ಬೆಳೆಯ ಬಳಿಕ ತನ್ನ ಕೃಷಿ ಭೂಮಿಯಲ್ಲಿ ವಾಣಿಜ್ಯ ಬೆಳೆಗಳಾದ ಎಳ್ಳು, ಉದ್ದು, ಅವಡೆ ಮುಂತಾದವುಗಳನ್ನು ಬೆಳೆಸುತ್ತಾರೆ. ತರಕಾರಿಗೆ ಸಂಬಂಧಿಸಿದಂತೆ ಕಲ್ಲಂಗಡಿ, ಸೌತೆಕಾಯಿ, ಅಲಸಂಡೆ, ಗೆಣಸು ಇತ್ಯಾದಿ ಬೆಳೆಗಳನ್ನು ಬೆಳೆಸುವ ಮೂಲಕ ಆಲ್ರೌಂಡರ್ ಕೃಷಿಕರಾಗಿ ಮೂಡಿಬರುತ್ತಿದ್ದಾರೆ. ಸಾಧಾರಣ 50-60 ವರ್ಷ ಹಿಂದಿನಿಂದ ನನ್ನ ತಂದೆಯವರೊಟ್ಟಿಗೆ ಕೃಷಿ ಮಾಡ್ತಾ ಬಂದಿರ್ತೇನೆ. ಅದು ಕೂಡ ನಾವು ಮೊದಲನೆಯದು ಇದು ಭತ್ತ ನಮ್ಮ ತುಂಬ ಫೇವ್ರೆಟ್. ನಾವು ತುಂಬ ಇದು ಮಾಡ್ತೇವೆ, ಒಳ್ಳೊಳ್ಳೆ ಕ್ವಾಲಿಟಿ ಎಲ್ಲ ಬೇರೆ ಕಡೆಯಿಂದ ತಂದು ಎಲ್ಲ ನಾವು ಕೃಷಿ ಮಾಡಿದ್ದೇವೆ. ಆದರೆ ಈಗ ಅದರೊಟ್ಟಿಗೆ ತರಕಾರಿ ಸೌತೆಕಾಯಿ ಕೂಡ ತುಂಬ ಮಾಡ್ತಾಯಿದ್ದೇವೆ. ಅದನ್ನು ಅಂಗಡಿಗೆ ಸೌತೆಕಾಯಿ, ಕುಂಬಳಕಾಯಿ, ಬೂದು ಕುಂಬಳ, ಸಿಹಿ ಕುಂಬಳ, ಅದೇ ರೀತಿ ಬಚ್ಚಂಗಾಯಿ ಮತ್ತು ಸೋರೆಕಾಯಿ ಮತ್ತು ಇದು ಪಡವಲ ಮತ್ತು ಹೀರೆಕಾಯಿ, ಅಲಸಂಡೆ ಮತ್ತು ಮಾಡ್ತಾಯಿದ್ದೆ. ಅದು ನಮಗೆ ಪ್ರತಿ ವರ್ಷ ನಾವು ಮಾಡಿಯೇ ಮಾಡ್ತೇವೆ. ಯಾರು ಬಂದರೂ ಕೂಡ ನಾವು ಅದು ಮಾಡ್ತಾಯಿದ್ದೇವೆ. ಇದು ನಮ್ಮ ಕೆಲಸ. ನಮಗೆ ಎಂಥ ಮನೆಗೆ ಖರ್ಚಿಗೆ ತರಕಾರಿ ಎಲ್ಲ ಬೇಕು ಅದನ್ನು ನಾವು ಜಾಸ್ತಿ ಮತ್ತು ಮಾರಾಟ ಕೂಡ ಮಾಡ್ತೇವೆ. ಮಾರಾಟಕ್ಕೆ ಬೆಲೆ ಇಲ್ಲದ ಕಾರಣ ನಾವು ಯಾಕೆ ಮಾರಬೇಕಂತ ಇದು ಮಾಡಿ. ಈಗ ಬಚ್ಚಂಗಾಯಿ ಉಂಟಲ್ಲ, ಅದು ಅಂಗಡಿಗೆ ಕೊಟ್ಟರೆ 7-8 ರೂಪಾಯಿ ಕೊಡ್ತಾರೆ. ನಾವು ಮನೆಯಲ್ಲಿ 15 ರೂಪಾಯಿಗೆ ನಾವು ಮಾಡ್ತಾಯಿದ್ದೇವೆ. ಮನೆಯಲ್ಲೇ ಬಂದು ಎಲ್ಲ ಗಾಡಿಯಲ್ಲಿ ತಗೊಂಡು ಕೊಂಡೋಗ್ತಾ ಇದ್ದಾರೆ. ಕಳೆದ 10 ವರ್ಷಗಳಿಂದ ಕಲ್ಲಂಗಡಿ ಬೆಳೆಸುತ್ತಾ ಬರುತ್ತಿದ್ದಾರೆ. ಪ್ರಾರಂಭಿಕ ವರ್ಷಗಳಲ್ಲಿ ಇದರಿಂದ ನಷ್ಟ ಅನುಭವಿಸಿದ್ರೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ಕಲ್ಲಂಗಡಿ ಬೆಳೆಯು ಸಾಲಿಯನ್ನರ ಕೈ ಹಿಡಿಯುತ್ತಾ ಬರುತ್ತಿದೆ. ವರ್ಷದಿಂದ ವರ್ಷಕ್ಕೆ ಕಲ್ಲಂಗಡಿ ಬೆಳೆಗೆ ಹೆಚ್ಚಿನ ಒತ್ತು ನೀಡುತ್ತಾ ಬರುತ್ತಿರುವ ಸಾಲಿಯನ್ ಅವರಿಗೆ ಈ ಬೆಳೆ ಸುಮಾರು 50-60 ಸಾವಿರ ರೂಪಾಯಿವರೆಗೆ ಲಾಭವನ್ನು ತಂದುಕೊಟ್ಟಿದೆ. ಈ ಬಾರಿ ಸ್ಥಳೀಯ ತಳಿಯ ಜೊತೆಗೆ ಅಮೆರಿಕನ್ ಕಲ್ಲಂಗಡಿ ಬೆಳೆಯುವಲ್ಲಿಯೂ ಬೀಜ ಬಿತ್ತನೆ ನಡೆಸಿದ್ದಾರೆ. ಪ್ರಾರಂಭದ ವರ್ಷಗಳಲ್ಲಿ ಕಲ್ಲಂಗಡಿ ಇಳುವರಿಯನ್ನು ಮಾರುಕಟ್ಟೆಗೆ ಕೊಂಡೊಯ್ದು ನೀಡುತ್ತಿದ್ದೆವು. ಆದ್ರೆ ಊರಿನ ಕಲ್ಲಂಗಡಿ ಎಂಬ ಕಾರಣಕ್ಕೆ ನಮ್ಮ ಬಳಿ 5 ರೂಪಾಯಿಗೆ ಖರೀದಿಸಿದ ಕಲ್ಲಂಗಡಿಯನ್ನು ಅಂಗಡಿ ಮಾರ್ಕೆಟ್ನಲ್ಲಿ 15-20 ರೂಪಾಯಿ ಮಾರಾಟ ಮಾಡುತ್ತಿದ್ರು. ಇದರಿಂದಾಗಿ ನಾವು ನಷ್ಟ ಎದುರಿಸುತ್ತಿದ್ದೇವೆ ಎಂಬ ವಿಚಾರ ಗಮನಕ್ಕೆ ಬಂದ ಕೂಡಲೇ ಮನೆಯಲ್ಲಿ ಕಲ್ಲಂಗಡಿ ಮಾರಾಟ ಮಾಡುತ್ತಿದ್ದೇವೆ. ಇದರಿಂದಾಗಿ ನಮಗೆ ಲಾಭವೂ ಆಗುತ್ತಿದೆ ಎಂದು ಶೇಖರ್ ಸಾಲಿಯನ್ ಹೇಳುತ್ತಿದ್ದಾರೆ. ಅದೇ ರೀತಿ ನಮಗೆ ಮತ್ತೆ ಈ ನವಿಲು ಮತ್ತು ಹಕ್ಕಿಗಳ ಕಾಟದಿಂದ ಆಗುವುದಿಲ್ಲ, ಅದಕ್ಕೆಲ್ಲ ಸುತ್ತ ಬಲೆ ಹಾಕಿ ಬೇಲಿ ಹಾಕಿ ನಾವು ಏನು ಮಾಡ್ತಾ ಇದ್ದೇವೆ. ಅದು ಕೂಡ ಮತ್ತು ಇದರಿಂದ ನಮಗೆ ಮನಸ್ಸು ಶಾಂತಿ ತುಂಬ ಉಂಟು. ಮನಸ್ಸು ಶಾಂತಿ ಅಂದರೆ ಇದನ್ನು ನೋಡಿ ಡೈಲಿ ಬೆಳಿಗ್ಗೆ ಬಂದು ಇದನ್ನು ನೋಡು, ಅದು ಇದು ಒಳ್ಳೆಯದು, ಅದನ್ನು ನೋಡಿ ಅದಕ್ಕೆ ಆರೈಕೆ ಮಾಡಿ ಕೆಲಸ ಎಲ್ಲ ಮಾಡ್ತೇವೆ. ಇದು ಒಳ್ಳೆಯದು. ಅದು ವ್ಯವಹಾರ ದೃಷ್ಟಿಯಲ್ಲಿ ಅದು ಒಳ್ಳೆಯದು.
ಇದು ವ್ಯವಹಾರ ದೃಷ್ಟಿ ಅಲ್ಲಲ್ಲ, ಇದು ನಮ್ಮ ಆರೋಗ್ಯ ದೃಷ್ಟಿಯಲ್ಲಿ. ನನಗೆ ಬೆಳಿಗ್ಗೆ ಬಂದು ಇಲ್ಲಿ ಸುಮಾರು ಟೈಮ್ ಇಲ್ಲೇ ಕಳೀತು, 1-2 ಗಂಟೆ ಇಲ್ಲೇ ಹೋಗ್ತದೆ ನಮ್ಮದು. ಅದು ನಮಗೆ ಖುಷಿ. ವಂಶ ಪಾರಂಪರಿಕವಾಗಿ ಬಂದಿರುವ ಕೃಷಿ ಭೂಮಿ ಮಾತ್ರವಲ್ಲದೆ ಇತರರ ಜಮೀನನ್ನು ಕೂಡ ಗೇಣಿಗೆ ಪಡೆದು ಕೃಷಿ ನಡೆಸುವುದು ಇವರ ಸಾಧನೆಯಾಗಿದೆ. ಕೃಷಿ ಬದುಕಿನ ಅಧ್ಯಯನಕ್ಕಾಗಿ 2012ರಲ್ಲಿ ಕರ್ನಾಟಕ ಸರ್ಕಾರ ಪ್ರಾಯೋಜಿತ ಚೈನಾ ಪ್ರವಾಸವನ್ನು ನಡೆಸಿರುವ ಅವರು ತಮ್ಮಲ್ಲಿ ಬೆಳೆಸುತ್ತಿರುವ ದವಸ ಧಾನ್ಯ, ಭತ್ತದ ಬೆಳೆ ಮತ್ತು ತರಕಾರಿ ಬೆಳೆಗಳನ್ನು ಬೆಳೆಸುವ ಬಗ್ಗೆ ಕೃಷಿ ಆಸಕ್ತರಿಗೆ ಉಚಿತ ಕೃಷಿ ಪಾಠ ಮಾಡಿಕೊಡುತ್ತಿರುವುದು ಅವರ ವೈಶಿಷ್ಟ್ಯತೆಯಾಗಿದೆ. ಸಂತೋಷ್ ಕಾಪು, ಸ್ಪಂದನ ನ್ಯೂಸ್ ಕಾಪು.